ಮಂಗಳೂರು ನಗರದಲ್ಲಿ ಹಸಿರೀಕರಣಕ್ಕೆ ಆದ್ಯತೆ ನೀಡುವಂತಹ ನಿಟ್ಟಿನಲ್ಲಿ ಜಪಾನ್ ಮಾದರಿಯ ಮಿಯಾವಾಕಿ ಮಾದರಿಯ ಅರಣ್ಯವನ್ನು ಬೆಳೆಸಲು ಗ್ರೀನ್ ಮಂಗಳೂರು ಯೋಜನೆಯನ್ನು ರೂಪಿಸಲಾಗಿದೆ. ನಗರದ ವಿವಿಧೆಡೆ ತ್ಯಾಜ್ಯದ ಕೊಂಪೆಯಾಗಿದ್ದ ಜಾಗ ಇದೀಗ ಹಚ್ಚ ಹಸುರಿನಿಂದ ನಡನಡಿಸ್ತಾ ಇದೆ. ಇಂತಹ ಪುಟ್ಟ ಅರಣ್ಯ ನಗರದಲ್ಲಿ ನಿರ್ಮಾಣಗೊಂಡಿದೆ. ಎಲ್ಲಿ ಅಂತೀರಾ? ಬನ್ನಿ ಈ ವರದಿ ನೋಡಿ. ಈ ಸುಂದರವಾದ ಪರಿಸರವನ್ನ ಒಮ್ಮೆ ನೋಡಿ. ಇದು ಕಂಡು ಬರ್ತಾ ಇರುವುದು ನಗರದ ಪ್ರಮುಖ ಭಾಗವಾಗಿರುವ ರಾಷ್ಟ್ರೀಯ ಹೆದ್ದಾರಿ 66ರ ಕದ್ರಿ ಪದವು ಬಳಿ. ಒಂದು ಕಾಲದಲ್ಲಿ ಇಲ್ಲಿ ಜನತೆ ತ್ಯಾಜ್ಯಗಳನ್ನು ತಂದು ಎಸೆದು ಪರಿಸರವನ್ನ ಗಲೀಜು ದುರ್ನಾತ ಮಾಡಿದ್ರು. ಆದ್ರೀಗ ಈ ಪರಿಸರ ಹಸುರಿನಿಂದ ಕಂಗೊಳಿಸ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಕಾರಣವಾಗಿತ್ತು ಗ್ರೀನ್ ಮಂಗಳೂರು ಪರಿಕಲ್ಪನೆಯ ಅಡಿ ರೂಪಿಸಲಾಗಿರುವಂತಹ ಮಿಯಾವಾಕಿ ಮಾದರಿಯಲ್ಲಿ ಅರಣ್ಯ ಬೆಳೆಸುವ ಯೋಜನೆ. ಸದ್ಯ ನಗರ ಪ್ರದೇಶದಲ್ಲಿ 1% 2% ಮಾತ್ರ ಅರಣ್ಯ ಇದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ, ಪಾಲಿಕೆ ಮತ್ತು ರಾಮಕೃಷ್ಣ ಆಶ್ರಮದ ಸಹಯೋಗದಲ್ಲಿ ನಗರದ ಪ್ರಮುಖ ಪ್ರದೇಶಗಳಲ್ಲಿ ಮಿಯಾವಾಕಿ ಅರಣ್ಯ ಬೆಳೆಸಲು ನಿರ್ಧಾರವನ್ನ ಮಾಡಲಾಗಿದೆ. ಇದಕ್ಕೆ ಹಲವು ಪರಿಸರ ಪ್ರೇಮಿಗಳು ಕೈಜೋಡಿಸಿದ್ದಾರೆ. ಬಯೋಕಾನ್ ಫೌಂಡೇಶನ್ ನಮ್ಮ ಕೆಲಸಕ್ಕೆ ಸಾಥ್ ನೀಡಿದೆ. ಪದವು ಬಳಿ ಇರುವ ಜಾಗದಲ್ಲಿ ತ್ಯಾಜ್ಯ ತೆಗೆದು ಸ್ವಚ್ಛ ಮಾಡಿ 150 ವಿವಿಧ ಪ್ರಭೇದಗಳ ಗಿಡವನ್ನ ನೆಟ್ಟಿದ್ದೇವೆ ಎನ್ನುತ್ತಾರೆ ಪರಿಸರ ಪ್ರೇಮಿ ಜಿತ್ ಮಿಲಾನ್. ಇಂಥ ಅರ್ಬನ್ ಫಾರೆಸ್ಟ್ ಅನ್ನು ನಾವು ಏನು ಹೇಳ್ತೀವಿ, ಇದರ ಮೊದಲು ನಾನು ತುಂಬ ಕಡೆ ಮಾಡಿದ್ದೇನೆ, ತುಂಬ ಸ್ಮಶಾನಗಳಲ್ಲಿ ಮಾಡಿದ್ದೇನೆ. ಅದರಲ್ಲಿ ದೊಡ್ಡದಂದರೆ ನಾವು ನಮ್ಮ ನಂದಿಗುಡ್ಡ ಹಿಂದೂ ರುದ್ರಭೂಮಿಯಲ್ಲಿ ನಾನು 6 ವರ್ಷ ಮೊದಲೇ ನಾನು ಅಲ್ಲಿ ಅರ್ಬನ್ ಫಾರೆಸ್ಟನ್ನು ನಾನು ಮಾಡಿದ್ದೇನೆ. ಜಾಸ್ತಿಯಾಗಿ ನನ್ನ ಪ್ರಾಜೆಕ್ಟ್ಗಳಲ್ಲಿ ಆಗಲಿ, ಪ್ಲಾಂಟಿಂಗ್ ಡ್ರೈವ್ಗಳಲ್ಲಿ ನಾನು ಮಕ್ಕಳನ್ನು ಆಗಲಿ, ಯೂತ್ಗಳನ್ನು ನಾನು ಇನ್ವಾಲ್ವ್ ಮಾಡ್ತೇನೆ. ಬೇರೆ ಬೇರೆ ಪ್ರಾಜೆಕ್ಟ್ಗಳಾಗಲಿ, ಹೈವೇ ಪ್ರಾಜೆಕ್ಟ್ ಆಗಲಿ, ರೋಡ್ ಎಕ್ಸ್ಪೆನ್ಷನಿಗಾಗಿ ತುಂಬ ಮರಗಳು ಹೋಗ್ತಾ ಇದ್ದಾವೆ. ಸೊ ಹಾಗಾಗಿ ನಮಗೆ ಮಂಗಳೂರಲ್ಲಿ ಇಲ್ಲಾಂದರೆ ಎಲ್ಲಿ ಯಾವ ಸಿಟಿಯಲ್ಲಿ ಆಗಲಿ ಇಂಥ ಅರ್ಬನ್ ಫಾರೆಸ್ಟ್ ಲಂಗ್ ಝೋನ್ ಅಂತ ಏನು ಹೇಳ್ತೇವೆ, ಚಿಕ್ಕ ಜಾಗದಲ್ಲಿ ತುಂಬ ಗಿಡವನ್ನು ನೆಡೋದು ಬಹಳ ಅಗತ್ಯ. ಸೊ ಇಂಥದ್ದು ತುಂಬ ಜಾಗವನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ನಮಗೆ ಈ ಯೋಜನೆಗೆ ಸಹಕಾರ ಕೊಟ್ಟವರು ಬಯೋಕಾನ್ ಫೌಂಡೇಶನ್. ನಾವು ಈ ಜಾಗದಲ್ಲಿ ನಾವು 2000ಕ್ಕಿಂತ ಜಾಸ್ತಿ ಗಿಡವನ್ನು ನೆಟ್ಟಿದ್ದೇವೆ. ಈ ಮೊದಲು ಈ ಜಾಗದಲ್ಲಿ ತುಂಬ ಡೆಬ್ರೀಸ್ ಇತ್ತು. ಮೋರ್ ದೆನ್ 68 ಲೋಡು ನಾವು ಡೆಬ್ರೀಸನ್ನು ತೆಗೆದು ಒಳ್ಳೆ ಮಣ್ಣನ್ನು ಹಾಕಿ ಸಾಧಾರಣ 150 ಪ್ರಭೇದ ಅಂದರೆ 150 ಸ್ಪೀಶೀಸ್ ನಾವು ಗಿಡವನ್ನು ನೆಟ್ಟಿದ್ದೇವೆ. ಜಪಾನ್ ದೇಶದಲ್ಲಿ ಮೊದಲ ಬಾರಿಗೆ ಆರಂಭಗೊಂಡ ಈ ಯೋಜನೆ ವಿವಿಧ ನಗರಗಳಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಸಾಮಾನ್ಯ ಅರಣ್ಯಕ್ಕಿಂತ 30 ಪಟ್ಟು ಹೆಚ್ಚು ದಟ್ಟವಾಗಿ ಬೆಳೆಯುತ್ತದೆ. ಮಣ್ಣಿನ ಫಲವತ್ತತೆ, ಸ್ಥಳೀಯ ಸಸಿಗಳನ್ನು ನೆಡುವ ಮೂಲಕ ಹೊಸತನ ಅರಣ್ಯವಿದಾಗಿದೆ. ಚದರ ಅಡಿಗೆ 3 ರಿಂದ 4 ಸಸಿಗಳನ್ನು ನೆಡುವ ಮೂಲಕ ಸಣ್ಣ ಪ್ರದೇಶಗಳಲ್ಲಿ ಹೆಚ್ಚು ಗಿಡ ನೆಟ್ಟು ದಟ್ಟಾರಣ್ಯ ಮಾಡಲು ಯೋಜನೆಯನ್ನ ರೂಪಿಸಲಾಗಿದೆ ಎನ್ನುತ್ತಾರೆ ಮಂಗಳೂರು ಮೇಯರ್. ಮಿಯಾವಾಕಿ ಅರ್ಬನ್ ಫಾರೆಸ್ಟ್ ಈಗಾಗಲೇ ನಾವು ನಗರದ ಪದವು ಬಳಿಯಲ್ಲಿರುವಂಥ ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡಿರುವಂಥ ಒಂದು ಜಾಗದಲ್ಲಿ, ಖಾಲಿ ಜಾಗದಲ್ಲಿ, ಭಾಳ ಸಣ್ಣ ಜಾಗದಲ್ಲಿ ನಾವು ಮಿಯಾವಾಕಿ ಫಾರೆಸ್ಟ್ ಮಾಡಿ ಅದನ್ನು ಲೋಕಾರ್ಪಣೆಯನ್ನು ಮಾಡಿರುತ್ತೇವೆ. ಮಿಯಾವಾಕಿ ಒಂದು ಅರ್ಬನ್ ಫಾರೆಸ್ಟ್ ಒಂದು ಹೊಸ ಪರಿಕಲ್ಪನೆ. ಈಗಾಗಲೇ ರಾಜ್ಯದ ವಿವಿಧ ನಗರಗಳಲ್ಲಿ ಸಾಕಷ್ಟು ಜಾಗಗಳಲ್ಲಿ ಅವರು ಮಿಯಾವಾಕಿ ಅರ್ಬನ್ ಫಾರೆಸ್ಟನ್ನು ಮಾಡುವ ಮುಖೇನ ಒಂದು ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಗರದಲ್ಲಿ ಕೂಡ ಈಗಾಗಲೇ ನಾವು ಪದವು ಜಾಗದಲ್ಲಿ ಈ ಮಿಯಾವಾಕಿ ಎನ್ನುವಂಥ ಅರ್ಬನ್ ಫಾರೆಸ್ಟನ್ನು ಈಗಾಗಲೇ ಶುರು ಮಾಡಿದ್ದೇವೆ. ಖಂಡಿತವಾಗಲೂ ನಗರ ಭಾಗದಲ್ಲಿ ಇರುವಂಥ ಇನ್ನಿಂತಹ ಓಪನ್ ಸ್ಪೇಸ್ಗಳು ಭಾಳ ಸಣ್ಣ ಜಾಗದಲ್ಲಿ ಕೂಡ ಈ ಒಂದು ಮಿಯಾವಾಕಿ ಅರ್ಬನ್ ಫಾರೆಸ್ಟನ್ನು ಮಾಡ್ಬೋದು. ವಿಶೇಷವಾಗಿ ಸ್ಥಳೀಯ ಬೇರೆ ಬೇರೆ ತಳಿಯ ಸಸಿಗಳನ್ನು ನೆಡುವ ಮೂಲಕ, ಭಾಳ ಹತ್ತಿರ ಅದನ್ನು ಸಸಿಯನ್ನು ನೆಡುವ ಮೂಲಕ ಒಂದು ವಿಶೇಷ ರೀತಿಯಲ್ಲಿ ಅದನ್ನು ಬೆಳೆಸುವಂಥದ್ದು. ಹಾಗಾಗಿ ಈ ಪರಿಕಲ್ಪನೆಯನ್ನು ನಾವು ಮುಂದಿನ ದಿವಸಗಳಲ್ಲಿ ಈ ನಗರ ಭಾಗದಲ್ಲಿ ಮುಂದುವರಿಸ್ತೇವೆ. ಮಿಯಾವಾಕಿ ಅರ್ಬನ್ ಫಾರೆಸ್ಟ್ CSR ಅನುದಾನದ ಅಡಿ ಬಯೋಕಾನ್ ಫೌಂಡೇಶನ್ ಮತ್ತು ಸಿಂಜಿನ್ ಕಂಪನಿ ಸಹಕಾರವನ್ನು ನೀಡಿದೆ. ಜೊತೆಗೆ ಮಂಗಳೂರಿನ ರಾಮಕೃಷ್ಣ ಮಿಷನ್ ಸಂಸ್ಥೆ ಸೇರಿದಂತೆ ನಗರದ ಪರಿಸರ ಪ್ರೇಮಿಗಳು ಈ ಯೋಜನೆಗೆ ಸಾಥನ್ನು ನೀಡಿದ್ದಾರೆ. ಪಚ್ಚನಾಡಿಯ ತೆರೆದ ಜಾಗದಲ್ಲೂ ನಿರಂತರವಾಗಿ ಹಸಿರು ನಗರವನ್ನಾಗಿ ಮಾಡಲಾಗ್ತಾ ಇದೆ. ಒಟ್ನಲ್ಲಿ ತ್ಯಾಜ್ಯ ಎಸೆದು ದುರ್ನಾತ ಬೀರ್ತಾ ಇದ್ದ ಜಾಗವೀಗ ಸುಂದರಗೊಳ್ಳುವುದಷ್ಟೇ ಅಲ್ಲದೆ
ಜನತೆಯ ಮನಸ್ಸಿಗೆ ಆಹ್ಲಾದ ನೀಡುವ ತಾಣವಾಗಿಯೂ ರೂಪುಗೊಳ್ತಾ ಇರುವುದು ಶ್ಲಾಘನೀಯ ಕೆಲಸವಾಗಿದೆ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್, 24x7 ಮಂಗಳೂರು.